ಇದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಟಿಂಗ್ಸ್ ಮಾಡಿದ್ದಾರೆ, ಸೈಕಲ್ ಎಲ್ಲ ಮಾಡಿದ್ದಾರೆ. ವಿಂಟೇಜ್ ಮತ್ತು ಎಂತೂ ಇಲ್ಲ. ಅಮ್ಮ ಶಾಲೆ ಹೊರಡ್ತಾ ಇದ್ದಾರೆ ನೋಡಿ, ಎಷ್ಟು ಚಂದ ಆಗಿದ್ದಾರೆ. ಶಾಲೆ ಇಲ್ವಾ? ಉಂಟು. ಎಷ್ಟು ಗಂಟೆ ಹೋಗ್ತೀನಿ ಶಾಲೆಗೆ? ಈಗ ಹೋಗ್ಬೇಕು. ನೀರು ಮೈತಿಜ್ಜ ಬಾಟ್ಲಿಗ ಚೆಕ್ ಮೈತಾಂಡ. ನಾನು ಇದು ಲೇಟ್ ಆಪ್ ನೀರು ಪಿದಾಡ್ನಾಗ ಇದು ಲೇಟ್ ತಾನೆ. ಬಿಸಿಲೊಟ್ಟಿಗೆ ಹೋಗ್ತಿದ್ದೀವಿ. ಒಂದು ಸರ್ಪ್ರೈಸ್ ಉಂಟು, ಸರ್ಪ್ರೈಸ್ ಗಿಫ್ಟ್ ತರುವ ಅಂತ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಲಾಗ್ಸ್. ನಾವಿವತ್ತು ಬಿಸಿಲೊಟ್ಟಿಗೆ ಹೋಗ್ತಿದ್ದೀವಿ. ಒಂದು ಸರ್ಪ್ರೈಸ್ ಉಂಟು, ಸರ್ಪ್ರೈಸ್ ಗಿಫ್ಟ್ ತರುವ ಅಂತ ಹೇಳಿ. ಜೋರು ಮಾತಾಡ್ತಿಲ್ಲ, ಯಾಕಂತ ಹೇಳಿದ್ರೆ ಮಗ ಇಲ್ಲಿದ್ದಾನೆ. ಮಗನಿಗೆ ಒಂದು ಸರ್ಪ್ರೈಸ್ ಒಂದು ಗಿಫ್ಟ್ ಕೊಡುವ ಅಂತೇಳಿ ಪ್ಲಾನ್ ಮಾಡಿಕೊಂಡು ನಾನು ಸೌಮ್ಯ ಹೋಗುವ ಅಂತ ಹೊರಟಿದ್ದು. ಇವಳು ನಾನು ಬರ್ತೀನಿ ಅಂದ್ಲು. ಹಾಗೆ 3 ಜನ ಹೋಗ್ತಾ ಇದ್ದೇವೆ. ಬಾ. ಬಂದ್ರು ಎಲ್ಲ ಅಲ್ಲಿ ನಿಂತಿದ್ದಾರೆ. ಬೀಳ್ಕೊಡುವಂತ ಸಂಭ್ರಮದಲ್ಲಿದ್ದಾರೆ, ಬೀಳ್ಕೊಡಕ್ಕೆ. ಸೊ ನಾವೊಂದು ಸರ್ಪ್ರೈಸ್ ಗಿಫ್ಟ್, ಹಂಗೆ ಸುಮಾರೆಲ್ಲ ಸರ್ಪ್ರೈಸ್ ನ ಪ್ಲಾನ್ ಮಾಡಿದೀವಿ. ಅದು ಹೇಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಫಸ್ಟ್ ಸರ್ಪ್ರೈಸ್ ತರಕ್ ಹೋಗ್ತಾ ಇದೀವಿ. ಫಸ್ಟ್ ಅಲ್ಲ, ಬಂದಿದೆ, ಅದು ದೊಡ್ಡ ಸರ್ಪ್ರೈಸ್. ಸೊ ನೀವೇ ಸೀಟ್ ಬೆಲ್ಟ್ ಹಾಕಿ ಕೂತಿದ್ದಾರೆ ನೋಡಿ ಇವರೇ. ನಂಗೆ ತಲೆನೋವು. ಅವ್ರು ಇವಾಗ ಅಷ್ಟೇ ಆಫೀಸಿಂದ ಬಂದಿದ್ದು. ಸೊ ನಮ್ಮ ಅಣ್ಣಂಗೆ ಮರ್ತೋಗ್ಬಿಡ್ತು ಹೋಗಕ್ಕೆ, ಹಾಗಾಗಿ ಇಷ್ಟು ಲೇಟಾಗಿ ಹೋಗ್ತಿದೀವಿ. ಇಲ್ಲಾಂದ್ರೆ ಅವಳು ತಲೆನೋವು ಅಂತ ಹೇಳಿದ್ಲಲ್ಲ, ಬಂದು ಊಟ ಗಿಟ ಮಾಡ್ಲಿ, ಹೊಟ್ಟೆ ತಿನ್ಲಿ ಅಂತ ಹೇಳಿ. ಅಲ್ಲ, ಮರ್ತೋಗಿತ್ತು. ನೀ ಬಂದ್ ನನ್ನ ಹತ್ರ ಹೇಳ್ದೆ ತಾನೆ ಹೋಗ್ಲಿಕ್ಕೆ ಮರ್ತೋಯ್ತು ಅಂತ. ನೋಡಿ ಅತ್ತಿಗೆ ಏನಕ್ಕೆ ಸರ್ಪ್ರೈಸ್ ನಿಮ್ಮ ಮಗಂಗೆ ಹೇಳಿ. ಹೋಗಿ ನೋಡು. ಅಲ್ಲ ಏನು ಅಲ್ಲ, ಏನಕ್ಕೆ? ಬರ್ತ್ಡೇಗೆ. ಯಾವಾಗ? ನೋಡಿ, ಫೆಬ್ರವರಿ 3ಕ್ಕೆ. ಅದು ಕೂಡ ಆಕ್ಚುಲಿ ಈ ವಿಡಿಯೋ ಹಾಕೋದು ನಾವು ಫೆಬ್ರವರಿ 3 ನಂತರನೇ. ಹೌದು. ಇಲ್ಲ, ಇನ್ನೂ ಲೇಟ್ ಆಗ್ತದೆ. ಯಾಕಂದ್ರೆ ನಂಗೆ ಅವಳದ್ದು ಎಡಿಟ್ ಎಲ್ಲ ಆಗುವಾಗ ಎಡಿಟ್ ಅಲ್ಲ, ನಂಗೆ ಎಕ್ಸಾಮ್ ಉಂಟು. ಸೊ ಲೇಟ್ ಆಗ್ತದೆ. ಎಕ್ಸಾಮ್ ಎಲ್ಲ ಓದ್ಲಿಕ್ಕೆ ಉಂಟು. ನೋಡುವ, ಒಂದು ವಿಡಿಯೋ ಎಡಿಟ್ ಮಾಡಿ ಕೊಡ್ತಾನೆ. ಎಂತ ಗೊತ್ತಾ, ಕರಾವಳಿ ಲಾಗ್ಸಿಗೆ ಹೊಸ ಎಡಿಟರ್ ನಾನು, ಇವರಲ್ಲ ಇನ್ನು ಎಡಿಟ್ ಮಾಡುದು. 2 ವಿಡಿಯೋ ಎಡಿಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ. ಅದು ಲೆಕ್ಕಕ್ಕಿಲ್ಲ. ಪೇಮೆಂಟ್ ನಾವು ಕೊಡೋದೇ ಇಲ್ಲ. ನಮ್ದ್ರಲ್ಲಿ ಪೇಮೆಂಟ್ ಲೆಕ್ಕನೇ ಇಲ್ಲ. ಪರವಾಗಿಲ್ಲ, ನಾವು ಬೇಕಾದ್ರೆ ಲೇಟ್ ಆಗಿ ಹಾಕ್ತೀವಿ. ಎಡಿಟ್ ಮಾಡಿದ್ದಕ್ಕೆ ಒಂದು ಮರ್ಯಾದೆ. ಎಂತ ಉಂಟು ಪನೋಲಿ ಬೈಲಲ್ಲಿ? ಅದು ಕೋಲ. ಇಲ್ಲಿ ಎಲ್ಲೋ ಬೇರೆ ಹೊರಗಡೆ ಯಾವ್ದು ಮನೆ ಅಂತ ಅನ್ಸುತ್ತೆ. ಇಲ್ಲೆಲ್ಲ ಹಾಕಿದ್ದಾರೆ. ಇಲ್ಲಿ ಇದು ಕೋಲದ ಯಕ್ಷಗಾನ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಈ ಲೈಟ್ ಆಫ್ ಮಾಡ್ತೀನಿ ನಾನು. ಕಷ್ಟ ಆಗ್ತದೆ. ನಾವು ಅಂಗಡಿಗೆ ಹೋಗಿ ಮುಂದಿನ ಪ್ರಯಾಣವನ್ನು ಮುಂದುವರಿಸ್ತೀವಿ. ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀವಿ. ನಾವು ಇವಾಗ ಬೀಚ್ ರೋಡ್ ಕೈಕಂಬಲ್ಲಿರುವಂಥ ತಾಜ್ ಸೈಕಲ್ ಬಂದ್ವಿ. ಸೈಕಲ್ ನೋಡುವ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಬಹಳಷ್ಟು ಸೈಕಲ್ ಇದೆ ನೋಡಿ. ತುಂಬ ಚೆನ್ನಾಗಿದೆ ಸೈಕಲ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನಗೆ ಇಷ್ಟ ಆಯಿತು. ಇದು ಬೇಡ ಅಂತ ಹೇಳಿದೆ, ಯಾಕಂತಂದರೆ ಇದು ಗೇರ್ ಅಂತೆ, ಗೇರ್ ಬೇಡ ಅಂತ ಹೇಳಿ ಫೈನಲಾಗಿ ಸೆಲೆಕ್ಟ್ ಮಾಡಿದ್ದು ಇದನ್ನು. ಕಲರ್ ಚೆನ್ನಾಗಿದೆ, ಹೀರೋದ್ದು ಚೆನ್ನಾಗಿದೆ. ಅದು ಭಾಳ ಇಷ್ಟ ಆಯಿತು. ಇದು ಬಂದು ಅವನ್ ಅವ್ರದ್ದು. ಇದು ಚೆನ್ನಾಗಿದೆ, ಬಟ್ ಬೇಡ ನಮಗೆ, ಇದೇ ಸಾಕು ಅಂತ ಹೇಳಿ. ಇದರಲ್ಲಿ ಏನು ಡಿಸ್ಕ್ ಬ್ರೇಕ್ ಬರೋದಿಲ್ಲ ಅಂತ. ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಅಂದರೆ ಡ್ಯೂಯಲ್. ಅದಕ್ಕೋಸ್ಕರ ಇದನ್ನು ತಗೊಂಡ್ವಿ ನೋಡಿ. ಅಲ್ಲಿ ಪುನಃ ಇದಾಗ್ತಾ ಉಂಟು. ಇಲ್ಲಿ ಮಗಳಿಗೆ ಆಯ್ತಾ.
ಅವು ಎಷ್ಟು ದಿವಸ ಹುಡುಗಿ ಮಗಲ್ ಕೊಲ್ಲು ಮಗ್ಗಿ ಕೊಲ್ಲಿಂದ 6 years ಆಯನ ಬಟ್ ಆಯಲ್ಲ ಆಪುಜೆ ಯಾವ ಸೆಲೆಕ್ಟ್ ಮಾಡಿದ್ರಿ? ಮಗಂಗೆ ಇದು ಚೆನ್ನಾಗಿಲ್ವಾ? ಸಣ್ಣ ನಂಗೂ ಓಡಿಸ್ಬೋದು. ಅಲ್ಲ ಅವನ ಐಟಿಗೆ ಓಕೆನಾ? ಪಕ್ಕ ನಾನು ಓಡಿಸ್ಬೋದು. ನಾನು ಓಡಿಸ್ಬೋದು, ನಾನು ಕಲಿಬೋದು. ಇದು ಹಾಂ ಹೇಳು ಹೇಳು ಹಾಂ ಹೇಳು ಆಯ್ತು ಸೀಟು ಅಡ್ಜಸ್ಟ್ ಮಾಡ್ಬೋದು. ಹಾಂ ಇದರಲ್ಲಿ ಯಾವುದು? ಯಾವುದು? 3 ಇಟ್ಟಿದ್ದಾರೆ, ಯಾವುದಂತ ಇಲ್ಲ. ಇದರಲ್ಲಿ ಯಾವುದು? ನನಗೆ ಕೊಡಿಸ್ತೀಯಾ? ಹಾಂ ನನಗೆ ಸೈಕಲ್. ಅದು ಬೇಡ, ನನಗೆ ಸೈಕಲ್. ನನಗೆ ಸಹ ಸೈಕಲ್ ಅಲ್ಲಿ ದೊಡ್ಡದು ಇರ್ಲಲ್ಲ ಬಲೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂದಾಗ ನಮಗೆ ಒಳ್ಳೆ ಒಂದು ಮಾತಾಡುವುದುಂಟಲ್ಲ, ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ. ಆ್ಯಕ್ಚುಲಿ ನಾವು ಅಷ್ಟು ಚೆನ್ನಾಗಿ ಈ ಮಾತಾಡ್ತಾರೆ. ಶಾಪಲ್ಲಿ ಇದು 2ನೇ ಸೈಕಲ್ ಮಾತಾಡೋದು. ಸೂಪರ್ ಮಾತಾಡ್ತಾರೆ. ನೀವು ನಿಂತ್ಕೊಳ್ಳಿ. ಹಾಂ ಮತ್ತೆ ಕಲೆಕ್ಷನ್ಸ್ ಚೆನ್ನಾಗಿದೆ. ಇದೇನು ಪ್ರಮೋಷನ್ ಅಲ್ಲ, ಇರುವಂಥದ್ದು ನಾವು- ಆ್ಯಕ್ಚುಯಲ್ ಫ್ಯಾಕ್ಟ್. ಹಾಗೆ ನೋಡಿ ಇಷ್ಟಿದೆ ಸೈಕಲ್ಸ್. ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡೋದು. ಅವಳು ಬೆಸ್ಟ್ ಅಸೀಮ್ ಅವರ ಫ್ಯಾನ್. ಫ್ಯಾನ್ ಇದ್ದಾರೆ. ನೋಡಿ ಮಗುಗಂತ ತಗೊಂಡು ಇವ್ರು ಆಟ ಆಡ್ತಿದ್ದಾರೆ. ನೋಡಿ ನೋಡಿ ಸಾರಿ. ಹಾಂ ಇದು ಮತ್ತೆ ಅದು ಗಲಾಟೆ ಆಗಬಾರ್ದು ಅಂತ ಹೇಳಿ ಬರ್ಡೇ ಒಬ್ಬಂದೆ ಗಿಫ್ಟ್ ಮಾತ್ರ ಇಬ್ಬರಿಬ್ಬರಿಗೆ. ಈಗ ಇನ್ನೊಂದುಂಟು, ಇದರಲ್ಲಿ ಬಾಟ್ಲಿ ಉಂಟು. ಸೊ ಅದರಲ್ಲಿ ಇಲ್ಲ, ಮನೆಯಲ್ಲಿ ಏನು ಗಲಾಟೆ ಆಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಲೈಟಿಂಗ್ಸ್ ಮಾಡಿದ್ದಾರೆ, ಸೈಕಲಲ್ಲೇ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ತುಂಬ ಇಷ್ಟ ಆಯ್ತು. ವಿಂಟೇಜ್ 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 ಸ್ವಲ್ಪ ಕಲೆಕ್ಷನ್ ಅಂತೀನಿ, ಅವು ಒಂದು ಮಸ್ತ್ ಇಷ್ಟ ಆಯ್ತು. ಸ್ವಲ್ಪ ಆನ್ಲೈನ್ ಅಂತೀನಿ, ಕಾಸ್ಟ್ ನಿಂತಲ್ಲ. ಇಲ್ಲ ಇಟ್ಕೊಡೋದಾ? ಅದೊಂದು ಗಡಿಯಾರ ಸರ್ಚ್ ಮಾಡುವ ಇವತ್ತೇ, ಇವಾಗಲೇ ಈಗಲೇ ಆಗುದಿಲ್ಲ, ತಲೆನೋಯ್ತು. ನಾ ಮಾಡ್ತೇನೆ ಈಗ. ನಾವು ಸೈಕಲ್ ಎಲ್ಲ ತಗೊಂಡಾಯ್ತು, ಈಗ ಕೂತಿದ್ದೀವಿ ಕಾರಲ್ಲಿ. ಸೈಕಲ್ ಮೇಲೆ ಕೂತಿದ್ದಾಳೆ. ಯಾವುದು ಇಲ್ಲದ್ರೆ ನಾ ಸೈಕಲ್ ಮೇಲೆ ಕೂತಿದ್ದೀನಿ. ಸೈಕಲ್ ತಗೊಂಡಾಯ್ತು, ಸೈಕಲ್ ಕೂತಿದ್ದೀವಿ. ಇಲ್ಲಿ ಸೈಕಲ್ ನಾನು 2 ಸೀಟ್ ಮೇಲೆ ಕೂತಿದ್ದೀನಿ. ಅಪ್ಪ ಮೂರನ ಪಿರೋಡೆ ನಾನು ಎಂತ ಇಲ್ಲ. ಇಲ್ಲಿ ಹಿಂದೆ ಬಿದ್ರೆ ನಾನು ಡಿಕ್ಕಿಗೆ. ನಾವು ಇನ್ನು ಮನೆಗೆ ಹೋಗ್ತೀವಿ. ನಾವಿಲ್ಲಿ ಕಾರಲ್ಲಿ ಕೂತಿದ್ದೀವಿ, ಅವರು ಮಾತ್ರ ಫ್ಯಾನ್ಸಿಗೆ ಹೋಗಿ ಎಂತ ತರ್ಲಿಕ್ಕೆ ಹೋಗೋದು, ಗಿಫ್ಟ್ ರ್ಯಾಪರ್ ತರ್ಲಿಕ್ಕೆ ಹೋಗಿದ್ದಾರೆ. ನೋಡಿ ನೋಡಿ ಎಲ್ಲಿದ್ದಾರೆ, ಕಾಣುದೇ ಇಲ್ವಾ ಅವರು? ನಮ್ದು ಈ ಸಲ ಅವನಿಗೆ ಎಂತ ಪ್ಲಾನ್ ಮಾಡಿದೀವಿ ಅಂತ ಅಂದ್ರೆ 10 ಗಿಫ್ಟ್ಸ್ ಅಂತ. ಅವನದು 10 ಇಯರ್ಸ್ ಬರ್ಡೇ. ಓ ಇದೆಲ್ಲ ಅವ್ರ ಅಮ್ಮಂದು ಐಡಿಯಾ. ಹಾಗೆ 10 ಎಂತ ಗಿಫ್ಟ್, 10 ಇಯರ್ಸ್ಗೆ 10 ಗಿಫ್ಟ್. ಹಾಗೆ ಈ ಸರಿ 2 ಸಲ ಒಂದು ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ. ಅದು ಯಾರಿಗೆ ಗೊತ್ತು, ಧೈರ್ಯ ಇಲ್ಲ. ಎಂಟಕ್ಕೆ ಮಾಡುದಿಲ್ಲ, ನೋಡ್ಬೇಕು. ಅಲ್ಲಿ ಬ್ರಹ್ಮಲಕ್ಷಕ್ಕೆ ಹೋಗ್ಲೇಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕಲ್ಲ. ಸೊ 3 ಕಂತೂ ಗ್ಯಾರಂಟಿ ಆಗೇ ಆಗುತ್ತೆ. ಮತ್ತೆ 8ಕ್ಕೆ ಡೌಟು, ನೋಡುವ.
ಆದ್ರೆ ಮಾಡುದು, ಇಲ್ಲಂದ್ರೆ ಇಲ್ಲ. ಎಲ್ಲ ಫುಲ್ ಲಾಗಲ್ ಇನ್ಫಾರ್ಮೇಶನ್ ಅವಳದೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ವಿಡಿಯೋ ಬರೋದು. ಅದಿನ್ನೊಂದು 2 ವಾರ ಆಗ್ತದೆ. ಅಲ್ಲಿ ಗಿಫ್ಟ್ ರ್ಯಾಪರ್ ಹುಡುಕ್ತಾ ಇದ್ದಾರೆ. ನೋಡುವ ಮತ್ತೆ ನೋಡುವ. ಫ್ರೂಟ್ಸ್ ತಗೊಳಕ್ ಹೋಗಿದ್ರಾ? ಇಲ್ಲ, ನೀನು ತಕೊಂಡೆಲ್ಲ ಬಂದ್ಮೇಲೆ ಇದೊಂದು ಮಾರೆ ಇವ್ರು ಅದು ಸೀಟ್ ಬೆಲ್ಟ್ ಹಾಕ್ಲಿಕ್ಕೆ ನೆನಪೇ ಇಲ್ಲ. ನಮ್ಮ ಗಾಡಿ ಒಂದು ಕುಯ್ ಅಂತ ಅಳುತ್ತಾ ಇದ್ದಿಕ್ಕು. ಫ್ರೂಟ್ಸ್ ತಗೊಳ್ಲಿಕ್ಕೆ ಹೋಗಿದ್ವಿ. ಮತ್ತಾಯ್ತು ವಿಡಿಯೋ ಮಾಡಿ. ಗಾಡಿ ಅಳೋದಲ್ಲ, ಸೇಫ್ಟಿ ಫ್ಯೂಚರ್ ಅದೊಂದು. ಅದು ಗೊತ್ತು, ನಾನು ಹೇಳಿದ್ದು. ಸೀಟ್ ಬೆಲ್ಟ್ ಹಾಕ್ಲೇಬೇಕು, ಇಲ್ಲೊಂದು ಕಾರಲ್ಲಿ ಕೂರ್ಲಿಕ್ಕಿಲ್ಲ. ಆಯ್ತಲ್ಲ, ನಾ ಹಾಕಿಲ್ಲ. ನೀನು ಹಿಂದೆ ಇದೆಯಲ್ಲ, ಹಿಂದೆ ತೊಂದರೆ ಇಲ್ಲ. ಈಗ ರೂಲ್ಸ್ ಆಗಿದೆ. ಹಿಂದೆ ಹಾಕಬೇಕು, ಹಿಂದೆ ಕೂಡ. ಈಗ ತೊಂದರೆ ಇಲ್ಲ ಅಂತ ಹೇಳಿ ಅಷ್ಟೇ, ಯಾಕಂದ್ರೆ ನಾವು ಶಾರ್ಟ್ ಆಗೋದಲ್ವಾ, ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ. ನಂಗೆ ಯಾರ ಮುಖ ಸಹ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ, ಅತ್ತಿಗೆ ಮುಖ ಒಂದು ಬಿಟ್ಟು. ಅವಳು ಕೂತಿದ್ದೆ ಭಾರಿ ಕಷ್ಟದಲ್ಲಿ. ಅದು ಅರ್ಧ ಮುಖ. ನಾವೇನಾಯ್ತು ತಲೆ ಇರುವವರಿಗೆ ಮಾತ್ರ. ಅತ್ತಿಗೆ ಹಂಗಾದ್ರೆ ನಿಮಗೆ ತಲೆ ಇಲ್ಲ ಅಂತ ಹೇಳುದಾ? ನೋಡಿ, ಚಿನ್ನ ಹೇಳಿ ತಲೆ ಇಲ್ಲ, ನಾನು ಹೇಳುದು. ಅವ್ರ ತಲೆ ಅವರಿಗೆ ಮಾತ್ರ. ಆಕ್ಸಿಡೆಂಟಾ? ಆಕ್ಸಿಡೆಂಟ್ ಏನು ಆಫ್ ಅಂತ ಮರ ಕ್ಯಾಮರಾ. ನಾವೀಗ ಒಳ್ಳೆಯಲ್ಲಿ ಹಾಲು ತಗೊಂಡಿಕ್ಕೆ ನಿಲ್ಸಿದ್ವಿ. ನಮ್ದು ಗಲ್ಲಿಗಲ್ಲೇ ಸ್ಟಾಪ್. ಆಯ್ತಾ? ಗಲ್ಲಿಯಲ್ಲಿ ಸ್ಟಾಪ್ ಕೊಡ್ತಾ ಈಗ ನೆಕ್ಸ್ಟ್ ಸೀದಾ ಮನೆಗೆ ಅಲ್ಲಿ ಎಲ್ಲಾದ್ರೂ ಅಂಗಡಿ ಇರ್ತಿದ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ. ಅಂಗಡಿ ಇಲ್ಲ ಅಷ್ಟೇ. ಕಟ್ಟೆ ಪೂಜೆ ಆಯ್ತು ಹಾಲ ಕಡೆಯಲ್ಲಿ. ಮನೆಗೆ ಹೋಗುದೇಗ ಸೀದಾ. ಎಂತ ಇಲ್ಲ, ಎಂತೂ ಇಲ್ಲ. ಅಮ್ಮ ಶಾಲೆ ಹೊರಡ್ತಾ ಇದ್ದಾರೆ. ನೋಡಿ ಎಷ್ಟು ಚಂದ ಆಗಿದ್ದಾರೆ. ನೋಡಿ ನಮ್ಮ ಅಮ್ಮ ಹೇಗೆ ಕಾಣ್ತಾಳ ಅಂತೇಳಿ ನೀವು ಕಮೆಂಟಲ್ಲಿ ತಿಳಿಸಿ. ನೋಡಿ, ಶಾಲೆಗೆ ಹೊರಡುವ ಸಮಯ ಎಷ್ಟು ಗೊತ್ತಾ? 10 ಗಂಟೆ ಆಯಿತು. ಅವಳು ಇನ್ನೂ ಮನೆಯಲ್ಲೇ ಇದ್ದಾಳೆ. ಹಾಂ, ಶಾಲೆ ಇಲ್ವಾ? ಉಂಟು. ಹಾಂ, ಎಷ್ಟು ಗಂಟೆ ಹೋಗೋದು ನೀನು ಶಾಲೆಗೆ? ಈಗ ಹೋಗ್ಬೇಕು. ಹಾಂ, ನೀರು ಮೈತಿಜ್ಜ ಬಾಟ್ಲಿಗ ಚೆಕ್ ಮೈತಾಂಡ. ಹಾಂ, ನಾನು ಇದು ಲೇಟ್ ಆಪ್ ನೀರು ಪಿದಾಡ್ನಾಗ ಇದು ಲೇಟ್ ತಾನೆ. ಅವಳು ಅಜ್ಜಿಗ್ ಹೆಲ್ಪ್ ಮನ್ಪುನುಗೆ ಅಂದೆ ಬೊಕ್ಕ ಇರಗ ಅಡಿಗೆ ಬೇಲೆ ಇತ್ತಂದ್ರೆ 2 ಗಂಟೆಗೆ ಹಾಕದು ಬೊಕ್ಕ ಬೇಲೆ ಪೂರ ಮಂತದ ಅರ್ಪಿದಾಡ್ನಾಗ ಲೇಟ್ ಆಪ್. ಇವಳು ಎದ್ದಿದ್ದೆ 8 ಗಂಟೆಗೆ. 8 ಗಂಟೆಗೆ ಎದ್ದು ಸುಮ್ಮನೆ ಆ ಕಡೆ ಆಟ ಆಡ್ತಾ ಇರ್ತಾಳೆ. ನೋಡಿ, ಈಗ ಹೊರಟು ನಿಂತಿದ್ದಾಳೆ. ಯಾರಿಗೆ ಬಿಟ್ಟು ಬರೋದು? ಅಮ್ಮನ ಬಿಟ್ಟು ಬರೋದು ಯಾರು? ಮಾಮಿಯಾ? ಹಾಂ, ಮಾಮಿ ಬಿಟ್ಟು ಬರೋದಂತೆ. ತಿನ್ನ ಹೋಗ್ತೀಯಲ್ಲ? ಸರಿ, ನೀನು ಹೋಗಿ ಬಿಟ್ಟು ಬಾ. ಕೆಲಸ ಉಂಟಲ್ಲ, ನನಗೆ ಸ್ವಲ್ಪ ಕೆಲಸ ಬಿದ್ದಿದ್ದೆ ನಾನು. ನೀವು ಹೋಗ್ಬಾ. ಬಾಯ್ ಅಮ್ಮ. ಬಾಯ್.